ರೈತರ ಬೆಳೆ ಸಾಲ ಮನ್ನಾ ವಿಚಾರದಲ್ಲಿ ಸುಳ್ಯ ತಾಲೂಕಿನ ರೈತರಿಗೆ ಕಳೆದ 6 ತಿಂಗಳಿನಿಂದ ಬೇರೆ ಬೇರೆ ಕಾರಣಗಳನ್ನು ನೀಡಿ ಸಹಕಾರಿ ಇಲಾಖೆ ಹಣ ಪಾವತಿ ಮಾಡದೆ ಸತಾಯಿಸ್ತಾ ಇದೆ. ಜನವರಿ 10ರ ಒಳಗೆ ಹಣ ಪಾವತಿ ಮಾಡದೇ ಇದ್ರೆ ಜನವರಿ 12ರ ಬಳಿಕ ನಡೆಯುವ ಸಹಕಾರಿ ಸಂಘಗಳಿಗೆ ನಡೆಯುವಂತ ಚುನಾವಣೆಯನ್ನ ರೈತ ಸಂಘ ಬಹಿಷ್ಕಾರ ಮಾಡಲಿದೆ ಅಂತ ರೈತ ಸಂಘ ಹಸಿರು ಸೇನೆಯ ಸುಳ್ಯ ತಾಲೂಕು ಕಾರ್ಯದರ್ಶಿ ತೀರ್ಥರಾಮ ನೆಟ್ಚಿಲು ಎಚ್ಚರಿಸಿದ್ದಾರೆ. ಸುಳ್ಯದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸಾಲ ಮನ್ನಾ ವಿಚಾರದಲ್ಲಿ ರಾಜ್ಯ ರೈತ ಸಂಘ ಹೋರಾಟ ಮಾಡುತ್ತಾ ಬಂದಿದೆ. ಈಗ ಅರ್ಧದಷ್ಟು ಸದಸ್ಯರ ಖಾತೆಗಳಿಗೆ ಮಾತ್ರ ಸಾಲ ಮನ್ನಾದ ಹಣ ಪಾವತಿಯಾಗಿದೆ. ಜಿಲ್ಲಾ ಘಟಕದ ವತಿಯಿಂದ ಡಿಸೆಂಬರ್ 17ರಂದು ಮಂಗಳೂರಿನಲ್ಲಿ ನಡೆದ ಪ್ರತಿಭಟನೆಯಲ್ಲಿ 15 ದಿನಗಳ ಒಳಗಡೆ ನಮ್ಮ 19 ಬೇಡಿಕೆಗಳ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳ ಸಭೆ ಕರೆದು ಸಮಸ್ಯೆ ಬಗೆಹರಿಸಲಾಗುವುದು ಅಂತ ಜಿಲ್ಲಾಧಿಕಾರಿಗಳು ಹೇಳಿದ್ರು. ಆದ್ರೆ ಇದುವರೆಗೂ ಕೂಡ ಸಭೆ ಕರೆದಿಲ್ಲ. ಸಾಲ ಮನ್ನಾ ವಿಚಾರವಾಗಿ ಜನವರಿ 10ರ ಒಳಗಡೆ ಸುಳ್ಯ ತಾಲೂಕಿನ ಎಲ್ಲ 14,100 ಅರ್ಹ ರೈತರೆಲ್ಲರಿಗೂ ಕೂಡ ಹಣ ಜಮಾ ಮಾಡಬೇಕು. ಇಲ್ಲದಿದ್ದಲ್ಲಿ ಜನವರಿ ತಿಂಗಳಲ್ಲಿ ನಡೆಯುವಂತಹ ಸಹಕಾರಿ ಸಂಘಗಳ ಚುನಾವಣೆಯನ್ನ ಬಹಿಷ್ಕಾರ ಮಾಡಲಾಗುತ್ತೆ ಅಂತ ಎಚ್ಚರಿಸಿದ್ರು. ಆದರೂ ಕೂಡ ಇವತ್ತು ಮತ್ತೆ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ಜಿಲ್ಲಾ ಅಧ್ಯಕ್ಷರು ಮತ್ತು ಇತರ ಕಾರ್ಯಕರ್ತರ ಹೋಗಿ ಅವರಿಗೆ ಭೇಟಿ ಆಗ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಈಗ ಮೊನ್ನೆಯ ನಮ್ಮ ಪ್ರತಿಭಟನೆ ನಂತರ ಕಳೆದ 3-4 ದಿನಗಳಲ್ಲಿ ಸುಳ್ಯ ತಾಲೂಕಿನಲ್ಲಿ ಸುಮಾರು 50% ಅಂತ ಹೇಳ್ಬೋದು, ಅಂದ್ರೆ 6-7 ಸಾವಿರ ಮಂದಿಗೆ ಈಗ ಸಾಲ ಮನ್ನಾದ ಹಣ ಬರ್ತಾ ಇದೆ. ಅಂದ್ರೆ ಇದರಲ್ಲಿ ಒಂದು ವಿಚಾರ ಅಂತಂದ್ರೆ, ನಮ್ಮ ಹೋರಾಟ ಪ್ರಾರಂಭ ಆದ ಮೇಲೆ ಆ ಝೀರೋ ಇರುವಂತ ಅಕೌಂಟ್ ಅನ್ನ ಓಪನ್ ಮಾಡಿ 2 ಬಾರಿ, ಒಂದು ಬಾರಿ ಏನ್ ಹೇಳಿದ್ರೆ ಅಂದ್ರೆ ಮಾರ್ಚ್ ತನಕದ ರಿನ್ಯೂವಲ್ ಆದಂತ ವ್ಯಕ್ತಿಗಳ ಖಾತೆಗಳಿಗೆ ನಾವು ಹಾಕ್ತಾ ಇದ್ದೇವೆ ಅಂತ. ಆ ನಂತರ ಪುನಃ ಒಂದು ತಿಂಗಳ ನಂತರ ಪುನಃ ಓಪನ್ ಮಾಡಿ ಮತ್ತೆ ಒಂದು ಸ್ವಲ್ಪ ಮಂದಿದ್ದು ಹಾಕಿದ್ದಾರೆ. ಹಾಗೆ ಒಟ್ಟಿಗೆ ಒಂದೊಂದು ಸಹಕಾರಿ ಸಂಘದಲ್ಲಿ 300-400 ಈ ರೀತಿ, ಅಂದ್ರೆ ಸುಮಾರು 700 ಸಂಖ್ಯೆ ಇದ್ದದ್ದು 300-400 ಜನರಿಗೆ ಬರುವಂತ ವ್ಯವಸ್ಥೆ ಈಗಾಗಿದೆ. ಉಳಿದಂತ ಸುಮಾರು ಮೋರ್ ದನ್ 50% ಅಷ್ಟು ಜನರ ಖಾತೆಗಳು ಇನ್ನೂ ಹಾಗೆ ಇದೆ, ಅಂದ್ರೆ ಜೀರೋ ಅನ್ನೇ ತೋರಿಸ್ತಾ ಇದೆ. ಅದಕ್ಕೆ ಇನ್ನೂ ಅವರು ಹಾಕುವಂತ ವ್ಯವಸ್ಥೆ ಆಗಬೇಕಾಗಿದೆ. ಅದಕ್ಕೆ ನಾವೀಗ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದೇವೆ. ಏನಂತಂದ್ರೆ ಜನವರಿ 25ನೇ ತಾರೀಕು ಸಹಕಾರಿ ಸಂಘಗಳ ಜನವರಿ 10ರಿಂದ ಪ್ರಾರಂಭ ಆಗ್ತದೆ. ಜನವರಿ 25 ತಾರೀಕಿನವರೆಗೆ ಸಹಕಾರಿ ಸಂಘಗಳ ಪದಾಧಿಕಾರಿಗಳ ಆಯ್ಕೆ ಇದೆ, ಅಂದ್ರೆ ಅವರ ಸಮಿತಿ ಚುನಾವಣೆ ನಡೆಯುತ್ತಿದೆ. ಆ ಚುನಾವಣೆಯ ಸುದ್ದಿಗೋಷ್ಠಿಯಲ್ಲಿ ರೈತ ಸಂಘದ ಅಧ್ಯಕ್ಷ ಲೋಲಜಾಕ್ಷ ಭೂತಕಲ್ಲು, ತೀರ್ಥರಾಮ ಉಳುವಾರು, ಶ್ರೀನಿವಾಸ ನಿಡಿಂಜಿ ಉಪಸ್ಥಿತರಿದ್ದರು.